ವೀರಯೋಧ ಭೈರನಾಯಕನಹಳ್ಳಿ ನಾಗರಾಜ್ಗೆ ಕನ್ನಡ ಪರ ಸಂಘಟನೆಗಳಿಂದ ಅದ್ಧೂರಿಯ ಸ್ವಾಗತ. 22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ಇದೀಗ ನಿವೃತ್ತಿ ಹೊಂದಿ ತಾಲೂಕಿಗೆ ಆಗಮಿಸಿದ ಹೆಮ್ಮೆಯ ವೀರಯೋಧ ಭೈರನಾಯಕನಹಳ್ಳಿ ನಾಗರಾಜ್ ಅವರಿಗೆ ಜಗಳೂರು ತಾಲೂಕಿನ ಕನ್ನಡ ಪರ ಸಂಘಟನೆಗಳು ಅದ್ಧೂರಿಯಾಗಿ ಸ್ವಾಗತ ನೀಡಿತು. ಜಿಲ್ಲೆಯ ಜಗಳೂರು ತಾಲೂಕಿನ ಪಟ್ಟಣದ ಐವಿ ಇಂದ ತಾಲೂಕು ಕಚೇರಿ ಮುಂಭಾಗದ ಕುವೆಂಪು ವೃತ್ತದವರೆಗೂ ಮೆರವಣಿಗೆ ಮೂಲಕ ತೆರಳಿ ವೀರಯೋಧ ನಾಗರಾಜ್ ಅವರನ್ನು ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಜಗಳೂರು ತಾಲೂಕು ತಹಶೀಲ್ದಾರರಾದ ಸಂತೋಷ್, ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಮಹೇಶ್, ಪ್ರಗತಿಪರ ಹೋರಾಟಗಾರ ಆರ್ ಓಬಳೇಶ್, ಪಟ್ಟಣ ಪಂಚಾಯತ್ ಸದಸ್ಯರಾದ ನವೀನ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ರಾಮೇಗೌಡ, ತಾಲೂಕು ಅಧ್ಯಕ್ಷರಾದ ಮಹಂತೇಶ್, ಪಟ್ಟಣ ಪಂಚಾಯಿತಿ ಸದಸ್ಯ ಲುಕ್ಮಾನ್ ಉಲ್ಲಾ ಖಾನ್, ಎಚ್ಚೆತ್ತ ಕರ್ನಾಟಕ ನವನಿರ್ಮಾಣ ವೇದಿಕೆ ರಾಜ್ಯ ಅಧ್ಯಕ್ಷ ಮಹಲಿಂಗಪ್ಪ, ಜೆಎಚ್ಎಂ ಹೊಳೆ ನಿವೃತ್ತ ಯೋಧರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ರೆಡ್ಡಿ, ಕರುನಾಡ ರಕ್ಷಣಾ ಪಡೆಯ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸಿದ್ದಮ್ಮನಹಳ್ಳಿ, ಇಂದಿರಾ ಗುರುಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಧ್ಯಮ ಸಲಹೆಗಾರ ರಕೀಬ್, ರಕ್ಷಣಾ ವೇದಿಕೆಯ ಸಾಮಾಜಿಕ ಮಾಧ್ಯಮದ ಜಿಲ್ಲಾ ಮುಖಂಡ ಲಿಂಗರಾಜ್, ಕಂದಾಯ ನಿರೀಕ್ಷಕರಾದ ಕುಬೇಂದ್ರ ನಾಯ್ಕ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್ ಹಿರಿಯೂರು. ಸಾರ್ವಜನಿಕರೇ, ಇವತ್ತು ಜಗಳೂರು ತಾಲೂಕಿನ ಜಗಳೂರಿನ ಶ್ರೀಯುತ ನಾಗರಾಜ್ ಅವರು ಭಾರತೀಯ ಸೇನೆಯಲ್ಲಿ ಸುದೀರ್ಘ 22 ವರ್ಷ ನಮ್ಮ ದೇಶಕ್ಕೆ ಬಹುಮೂಲ್ಯವಾದ ಕೊಡುಗೆಯನ್ನು ನೀಡಿ ನಾವು ಇವತ್ತು ಏನು ನಾವು ಒಂದು ಸುರಕ್ಷತೆಯನ್ನು ನಾವು ಸುರಕ್ಷಿತವಾಗಿದ್ದೀವಿ ಒಂದು ಭಾರತ ದೇಶದಲ್ಲಿ ಅನ್ನುವಂಥ ನಮಗೆ ನಮ್ಮ ಭಾರತೀಯ ಸೇನೆಯ ಬಗ್ಗೆ ಅಷ್ಟು ಹೆಮ್ಮೆ, ಅಷ್ಟು ಗೌರವ. ಅದಕ್ಕೆ ಕಾರಣ ನಮ್ಮ ಇಂಥ ಸೈನಿಕರು ನಮಗೆ ರಕ್ಷಣೆಯನ್ನು, ನಮ್ಮ ದೇಶಕ್ಕೆ ರಕ್ಷಣೆಯನ್ನು ನೀಡ್ತಾ ಇರೋದ್ರಿಂದ ನಾವು ಇಷ್ಟು ಸುಭಿಕ್ಷವಾಗಿದ್ದೀವಿ. ಇಂಥ ಎಲ್ಲ ಸೈನಿಕರ ಪರವಾಗಿ ನಾವು ಭಾರತೀಯ ಸೇನೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ನಾಗರಾಜ್ ಅವರು ಕೂಡ ಉತ್ತಮ ಸೇವೆಯನ್ನು ಮಾಡಿ ಜಗಳೂರಿಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅವರಿಗೂ ಕೂಡ ನಾನು ಶುಭಾಶಯವನ್ನು ಕೋರ್ತಾ ಅವರಿಗೆ ನಿವೃತ್ತಿ ಜೀವನ ಸುಂದರವಾಗಿಸಲು ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟೆ ಅಂತ ನಾನು ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೀನಿ.